Hi, Namaskara. This is Sandhya and you're watching Mirror Image in our own channel, Mangalore Mirror. ಈ ಶೋಲಿ ಫಿಲ್ಮ್ ಆಕ್ಟರ್, ಆಕ್ಟ್ರೆಸ್, ಪ್ರೊಡ್ಯೂಸರ್, ಡೈರೆಕ್ಟರ್ ಒಟ್ಟಾಗಿ ಪಬ್ಲಿಕ್ ಫಿಗರ್ ಇಲ್ಲಿ ಬಂದು ಮಾತಾಡ್ತಾರೆ. ನಾವು ಅವ್ರ ಜೊತೆ ಮಾತಾಡ್ತೀವಿ ಫುಲ್ಲಿ ಫನ್ನಿಯಾಗಿ. ಕುಡ್ಲ ಬಂದಾಗ ನೆನಪಾಗೋದು ನಮಗೆ ಡಿಲಿಷಿಯಸ್ ಗೋಳಿ ಬಜೆ, ಸ್ಪೈಸಿ ಪುಳಿ ಮುಂಚಿ, ಆಮೇಲೆ ಕೋರಿ ರೊಟ್ಟಿ, ಮಂಡೆ ಬೆಚ್ಚ ಆದಾಗ ಮಂಗಳೂರು ಬೊಂಡ ಅದೆಲ್ಲ ನೆನಪಾಗ್ತದೆ ಅಲ್ವಾ? ಹಾಗೆ ನಮ್ಮ ಮಂಗಳೂರಿನವರು ಬೇರೆ ಎಲ್ಲ ಫೀಲ್ಡಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ತೋರಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಒಬ್ಬರಾಗಿರೋ ನಮ್ಮ ಪೃಥ್ವಿ ಅಂಬರ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬರ್ಕೆ, ಪಮ್ಮಣ್ಣ ದಿ ಗ್ರೇಟ್, ಪಿಲಿಬೇಲ್ ಯಮುನಕ್ಕ, ಹೀಗೆ ಹಲವಾರು ತುಳು ಮೂವೀಸಲ್ಲಿ ಅವರು ಸೈ ಎನಿಸ್ಕೊಂಡಿದ್ದಾರೆ. ಹಾಗೆ ದ ಮಾಸ್ ಆಕ್ಟರ್ ಅಂತ ಸಹ ಕರೆಸ್ಕೊಂಡಿದ್ದಾರೆ. ಅವ್ರು ನಮ್ಮ ಈ ಶೋದಲ್ಲಿ ಬಂದಿದ್ದಾರೆ. ಹಲೋ ಸರ್. ಹಲೋ ಹಲೋ. ತುಂಬಾ ಖುಷಿ ಆಯ್ತು ನಿಮಗೆ ನೀವು ನಮ್ಮ ಶೋದಲ್ಲಿ ಬಂದಿರೋದು. ಇದು ಫಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪೃಥ್ವಿ ಅಂಬರ್ ಕನ್ನಡ ಮೂವಿಯಲ್ಲಿ ಸಹ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಪ್ರಾಜೆಕ್ಟ್ ಇದೆ ಅವ್ರ ಕೈಯಲ್ಲಿ, ಅದ್ರ ಬಗ್ಗೆ ನಾವು ಕೇಳೋಣ. ಹಾಗೆ ಅವರು ರಾಜರು ಅಂತ ಕನ್ನಡ ಮೂವಿಯಲ್ಲಿ ಸಹ ಆ್ಯಕ್ಟ್ ಮಾಡಿದ್ದಾರೆ. ಸೀರಿಯಲಲ್ಲೂ ಕೂಡ ಆ್ಯಕ್ಟ್ ಮಾಡಿ ಸಹ ಎನಿಸ್ಕೊಂಡಿದ್ದಾರೆ. ಯಾವುದೆಲ್ಲ ಅಂದರೆ ಅವ್ರ ಬಾಯಿಂದನೇ ಕೇಳೋಣ. ಹೇಳಿ ಸರ್, ನಿಮ್ಮ ಈ ಸೀರಿಯಲ್ ಜರ್ನಿಯಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ನಿಮ್ಮ ಮೂವಿ ಜರ್ನಿ? ಹೌದು, ಸೀರಿಯಲ್ಗಿಂತ ಮೊದಲು ತುಳು ಬರ್ಕೆ ಫಿಲ್ಮ್ ಮಾಡಿದ್ದೆ. ಅದ್ರ ನಂತರ ನಿಮ್ಮ ಜೊತೆನೆ ವರ್ಕ್ ಮಾಡ್ತಾ ಇದ್ದೆ, ರೇಡಿಯೋ ಜಾಕಿ. ಅದ್ರ ನಂತರ ಸೀರಿಯಲ್ ಮಾಡಿರೋದು ಅಶೋಭೇದ್ರ ಅವರ ಪ್ರೊಡಕ್ಷನ್ ಅಲ್ಲಿ. ಜಿ ಕನ್ನಡದಲ್ಲಿ 3 ಸೀರಿಯಲ್ ನಾನು ಮಾಡಿದ್ದು ಜಿ ಕನ್ನಡಗೆ. ಸಾಗರ ಸಂಗಮ ಅಂತ, ಆಮೇಲೆ ರಾಧಾ ಕಲ್ಯಾಣ, ಲವ್ ಲವಿಕೆ. ಸೊ ಆಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿಲ್ಲ, ಪ್ರಾಯಶಃ ಸೀರಿಯಲ್ ಇಂದ ನನಗೊಂದು ಫಾರ್ಮಲ್ ಆಕ್ಟಿಂಗ್ ಎಜುಕೇಶನ್ ಸಿಕ್ತು ಅಂತ ಹೇಳಿ, ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಅಂತ ಹೇಳಿ ನಿಮ್ಮ ನೆಕ್ಸ್ಟ್ ಕರಿಯರ್ಗೆ. ಲೆಟ್ ಮಿ ಟೆಲ್ ಯು, ಇವರು ಒಂದು ರೆಡ್ ಎಫ್ ಎಮ್ ಅಲ್ಲಿ ಇವರು ತುಂಬಾ ಫೇಮಸ್ ಆರ್ಜಿ ಆಗಿದ್ರು. ಹಿ ವಾಸ್ ಮೈ ಕೊಲೀಗ್. ಸೊ ಅವ್ರ ಸ್ಟೈಲಲ್ಲಿ ಕೇಳೋಣ, ಅವರು ರೇಡಿಯೋದಲ್ಲಿ ಹೇಗೆ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು. ಹೀಗೆ ಮಾತಾಡ್ತಿದ್ರು, ಬೇರೆ ಮಾತಾಡ್ತಾ ಇರಲಿಲ್ಲ. ಇಲ್ಲ, ಆ ಟೈಮಲ್ಲೆಲ್ಲ ತುಂಬಾ ಫೇಮಸ್ ಆಗಿತ್ತಲ್ಲ ನಿಮ್ದು ಶೋಸ್ ಎಲ್ಲ. ಎಷ್ಟು ಫ್ಯಾನ್ ಫಾಲೋವರ್ಸ್ ಆ ಟೈಮಲ್ಲಿ? ಇಲ್ಲ, ಹಾಗೇನಿಲ್ಲ. ನಮ್ಮಣ್ಣ ಬಾಂಬ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಅದು ಸ್ವಲ್ಪ ಹಿಟ್ ಆಗಿತ್ತು. ಇನ್ಫ್ಯಾಕ್ಟ್ ರೇಡಿಯೋ ಬರೋಕ್ಕಿಂತ ಮೊದಲು ನಾನು ಮಾತಾಡ್ತಾ ಇರಲಿಲ್ಲ. ಬಾಯಲ್ಲಿ ಮಾತೃಭಾಷೆ ತುಳು ಆಗಿರೋದ್ರಿಂದ ನಮಗೆ ಲಾಲ ನಾನ ಅದೆಲ್ಲ ಗೊತ್ತೂ ಇಲ್ಲ, ಮಾತಾಡ್ತಾ ಇರಲಿಲ್ಲ. ಫಸ್ಟ್ ಟೈಮ್ ರೇಡಿಯೋದಲ್ಲಿ ನನ್ನ ಬಕ್ರ ಮಾಡಿದ್ ಕೂಡ ನೀವೇ, ಅದು ನನ್ಗೆ ನೆನಪಿದೆ. ರಿಯಾಲಿಟಿ ಶೋ ವಿನ್ ಆಗಿದ್ದಾಗ ನೀವು ನನಗೆ ಫೋನ್ ಮಾಡಿ ಒಂದು ದಿವಸ ಬಕ್ರ ಮಾಡಿದ್ರಿ. ಸೊ ಅದೇ ಸ್ಟೇಷನ್ಗೆ ನಾನು ವರ್ಕ್ ಮಾಡಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಡಿಗ್ರಿ ಮಾಸ್ಟರ್ಸ್ ಆದಮೇಲೆ ಏನಾದರೂ ಮೀಡಿಯಾ ಅಥವಾ ಫಿಲ್ಮ್ ಕಡೆಯಲ್ಲಿ ಏನಾದರೂ ಜಾಬ್ ಮಾಡಬೇಕು, ಅದ್ರ ಮೂಲಕ ಫಿಲ್ಮ್ಗೆ ಎಂಟ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಮನೇಲಿ ಜಾಬ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ರು. ಸೊ ಆಬ್ವಿಯಸ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ನೋಡುವಾಗ ರೆಡ್ ಎಫ್ ಎಮ್ ಅಲ್ಲಿ ವೇಕೆನ್ಸಿ ಇದೆ RJಗೆ ಅಂತ ಹೇಳಿದ್ರು. ಮಾತಾಡಕ್ಕೆ ಬರದೇ ಇದ್ರು ಹೋಗಿ ಮಾತಾಡಿದೆ, ಆಡಿಷನ್ ಕೊಟ್ಟೆ. ಪ್ರಾಯಶಃ ಅವ್ರಿಗೆ ವಾಯ್ಸ್ ಇಷ್ಟ ಆಯ್ತು ಏನೋ ಗೊತ್ತಿಲ್ಲ, ಸಿಲೆಕ್ಟ್ ಮಾಡಿದ್ರು. ಅಲ್ಲಿಂದ ನಾನು ಮಾತಾಡಕ್ಕೆ ಕಲ್ತಿರೋದು. ಸೊ ದಟ್ಸ್ ವಾಟ್. ಅದೇ, ತುಂಬಾ ಫ್ಯಾನ್ ಫಾಲೋವರ್ಸ್ ಎಲ್ಲ ಇದ್ರು. ನಾವು ಸಹ ನಿಮ್ಮ ಫ್ಯಾನ್ ಆಗಿದ್ವಿ ಆ ಟೈಮಲ್ಲಿ. ಹಾಗೆ ಜಿ ಕನ್ನಡದಲ್ಲಿ ನೀವು ಒಂದು ರಾಧಾ ಕಲ್ಯಾಣ ಸೀರಿಯಲ್ ಅಲ್ಲಿ ನೀವು ಆಕ್ಟ್ ಮಾಡ್ತಿರ್ಬೇಕಾದ್ರೆ, ಲೀಡಿಂಗ್ ಆಕ್ಟರ್ ಅಲ್ಲಿ ಇರ್ಬೇಕಾದ್ರೆ ನಾವು ಸಹ ನೋಡ್ಬಿಟ್ಟು ನಮ್ಮ RJ ಈಗ TV ಸೀರಿಯಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು. ಹಾಗೆ ಇವಾಗ ನೀವು ಮೂವೀಸ್ ಅಲ್ಲೂ ಸಹ ಮಾಡ್ತಿದ್ದೀರಲ್ವಾ? ಏನೆಲ್ಲ ಪ್ರಾಜೆಕ್ಟ್ ಇದೆ ನಿಮ್ದು ನೆಕ್ಸ್ಟ್? ಕನ್ನಡದಲ್ಲಿ 2 ಪ್ರಾಜೆಕ್ಟ್ ಇದೆ. DK ಬುಸ್ ಅಂತ March 15th ರಿಲೀಸ್ ಆಗುತ್ತೆ. ಇನ್ನೊಂದು ಫಿಲ್ಮ್ ಆಕ್ಚುಲಿ ಅದರ ಹೆಸರಿಟ್ಟಿಲ್ಲ, ಬಟ್ ಅವರ ಪ್ರೀವಿಯಸ್ 2 ಫಿಲ್ಮು ಸೂಪರ್ ಹಿಟ್, 6-5 = 2 ಮತ್ತು ಕರ್ವಾ. ಸೊ ಅದೇ ಪ್ರೊಡಕ್ಷನ್ ಹೌಸ್ನ 3rd ಫಿಲ್ಮ್ ನಾನು ಲೀಡ್ ಆಗಿ ಮಾಡಿದ್ದೀನಿ. ಎಲ್ಲೂ ನಾನು ಅನೌನ್ಸ್ ಮಾಡಿಲ್ಲ, ಇದು ಫಸ್ಟ್ ಇಂಟರ್ವ್ಯೂ ಮೇ ಬಿ ನಾನು ಅನೌನ್ಸ್ ಮಾಡ್ತಾ ಇರೋದು. ಸೊ ಆ ಫಿಲ್ಮ್ನ ಒಂದು ರಿಲೀಸ್ಗೋಸ್ಕರ ಕಾಯ್ತಾ ಇದ್ದೀನಿ. 3 ಇಯರ್ಸಿಂದ ನಾವು ಆ ಫಿಲ್ಮ್ನ ಶೂಟ್ ಮಾಡಿದ್ದೇವೆ ಮತ್ತು ತುಂಬ ಕಾಯ್ತಾ ಇರುವಂಥ ಫಿಲ್ಮ್ ಅದು ಕನ್ನಡದಲ್ಲಿ. ತುಳುವಲ್ಲಿ ಗೋಲ್ಮಾಲ್ ಅನ್ನೋ ಫಿಲ್ಮ್ ಬರ್ತಾ ಇದೆ. ಟೀಸರ್ ನೋಡಿದ್ದೀನಿ ನಾನು, ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅದು. ಅದೇ ಒಂದು ಒಳ್ಳೆ ಬಜೆಟ್ ಅಲ್ಲಿ ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರುವಂತ ಫಿಲ್ಮ್ ನ ತುಳು ಇಂಡಸ್ಟ್ರಿ ಕೊಡ್ಬೇಕು ಅನ್ನೋ ಆಸೆ ಇತ್ತು. ಸೊ ಆ ಒಂದು ಫಿಲ್ಮ್ ಒಳ್ಳೆ ಒಂದು ಏನ್ ಹೇಳಿದೆ ಓಪನಿಂಗ್ ಕೊಡ್ಬೋದು ಅನ್ನೋ ಒಂದು ಆಸೆ ಇದೆ. ಅಂಡ್ ಟೀಸರ್, ಮೋಷನ್ ಪೋಸ್ಟರ್ ಎಲ್ಲ ತುಂಬ ಜನರಿಗೆ ಇಷ್ಟ ಆಗಿದೆ. ಆ್ಯಂಡ್ ಟ್ರೈಲರ್ ಇನ್ನೇನು ರಿಲೀಸ್ ಆಗ್ಬೋದು, ಸಾಂಗ್ ರಿಲೀಸ್ ಆಗ್ಬೋದು. April 19th or 12th ಈ ಫಿಲ್ಮ್ ರಿಲೀಸ್ ಆಗುತ್ತೆ. ಸೊ ಅದ್ರ ವೇಟಿಂಗಲ್ಲಿ ಇದ್ದೀನಿ. ಅದಲ್ಲದೆ ತುಳುವಲ್ಲಿ ರಡ್ಡೆಕ್ರೆ ಅಂತ ಒಂದು ಫಿಲ್ಮ್ ಮಾಡಿದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ ಸಂದೇಶ್ ಪ್ರೊಡ್ಯೂಸ್ ಮಾಡಿರೋದು. ವಿಸ್ಮಯ್ ವಿನಾಯಕ್ ತುಂಬ ಫೇಮಸ್ ಆ್ಯಕ್ಟರ್ ತುಳು ಅವರು ಡೈರೆಕ್ಷನ್ ಮಾಡಿದ್ದಾರೆ. ಸೊ ರಡ್ಡೆಕ್ರೆ ಕೂಡ ತುಂಬ ಎಕ್ಸ್ಪೆಕ್ಟೆಡ್ ಫಿಲ್ಮ್. ಅದು ಮೇ ಬಿ ಮೇ ಅಥವಾ ಆಗಸ್ಟಲ್ಲಿ ರಿಲೀಸ್ ಆಗ್ಬೋದು. ಆಮೇಲೆ ಲಾಸ್ಟ್ ಬೆಂಚ್ ಅಂತ ಒಂದು ಫಿಲ್ಮ್ ಬರ್ತಾ ಇದೆ.
ಆಮೇಲೆ ಇನ್ನೊಂದು ತುಂಬ ಎಕ್ಸ್ಪೆಕ್ಟೆಡ್ ಫಿಲ್ಮ್ ಅಂದರೆ ಸೂರಜ್ ಶೆಟ್ಟಿ ಅವರದ್ದು ಇಂಗ್ಲೀಷ್ ಅಂತ, ಅನಂತ್ ನಾಗ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ, ಹರೀಶ್ ಶೇರಿಗಾರ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಅದು ಒಂದು ತುಂಬ ನಾನು ಕಾಯ್ತಾ ಇರುವಂಥ ಫಿಲ್ಮ್, ತುಂಬ ಚೆನ್ನಾಗಿದೆ. ಮೊನ್ನೆ ಅಷ್ಟು ಶೂಟಿಂಗ್ ಮುಗಿಸಿದ್ವಿ. ಆಮೇಲೆ ಕುತ್ಕನ ಮದ್ಮೆ ಅಂತ ಒಂದು ತುಳು ಫಿಲ್ಮ್, ಅದು ಶೂಟಿಂಗ್ ಮುಗೀತು. ಅದು ಕೂಡ ಅದರಲ್ಲಿ ನಾನು ಕಾಮಿಡಿ ಫಸ್ಟ್ ಟೈಮ್ ನಾನು ಕಾಮಿಡಿ ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಆ್ಯಕ್ಷನ್ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಕಾಮಿಕಲ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಅದು ಮೇ ಬಿ ಅದು ಕೂಡ ರಿಲೀಸ್ ಆಗ್ಬೋದು ಹತ್ತಿರದ. ಸೊ ಇದು ತುಳು ಫಿಲ್ಮು. ಪ್ರವೇಶ ಅಂತ ಚೇತನ್ ಮುಂಡಾಡಿ ಅವ್ರ ನ್ಯಾಷನಲ್ ಅವಾರ್ಡಿ ಡೈರೆಕ್ಟರ್. ಸೊ ಅದು ಒಂದು ತುಂಬ ಆಲ್ ಟುಗೆದರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಶೂಟಿಂಗಲ್ಲಿ. ಒಂದು ಪ್ಯಾರಲ್ ಸಿನಿಮಾ ಥರ ಆರ್ಟ್ ಫಿಲ್ಮ್ ಹೌದು, ಒಂದು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸು ಇದೆ, ಒಂದು ಒಳ್ಳೆ ಸ್ಟ್ರಾಂಗ್ ಕಥೆ ಇರುವಂಥ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫಿಲ್ಮ್ ನಾನು ಮಾಡಿರೋದು. 1 ತಿಂಗಳು ಶೂಟ್ ಮಾಡಿದ್ವಿ ತುಂಬ ಕಾಡಲ್ಲೆಲ್ಲ. ಸೊ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇಷ್ಟು ಫಿಲ್ಮ್ ಇವಾಗ ಇದೆ, ಮತ್ತೆ ನೋಡಬೇಕು ಜನರ ಆಶೀರ್ವಾದ, ದೇವರ ಆಶೀರ್ವಾದ. 2K19 ಫುಲ್ ಬ್ಯುಸಿ ಇಯರ್ ನಿಮ್ದು. ಹಾಗಾದ್ರೆ ಇಷ್ಟೆಲ್ಲ ಪ್ರಾಜೆಕ್ಟ್ಸ್ ಇದೆ. ವಿ ಆರ್ ವೇಟಿಂಗ್ ಫಾರ್ ವಾಚಿಂಗ್ ಯುವರ್ ಮೂವೀಸ್. ಥ್ಯಾಂಕ್ ಯು. ಮತ್ತು ಇವಾಗ ರೆಡ್ FM ಇಂದ ಸೀರಿಯಲಿಗೆ ಬರಬೇಕಾದ್ರೆ ಅಂದರೆ ನೀವು ಆ ಕ್ರೇಜ್ ಇತ್ತಾ ನಿಮಗೆ ಆ್ಯಕ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು? ನಾನು ಕೇಳಿದ ಪ್ರಕಾರ ಯು ಆರ್ ಅ ಗುಡ್ ಸಿಂಗರ್. ಇಲ್ಲ, ಅಂದರೆ ನಾನು ಡಿಗ್ರಿ ಸೆಕೆಂಡ್ ಇಯರ್ ಆ ಥರ ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿರೋದು. ಅಲ್ಲಿ ತನಕ ನನ್ನ ಬೇರೆ ಬೇರೆ ಎಲ್ಲ ಇದಿತ್ತು, ಡ್ರೀಮ್ ಇತ್ತು, ಅದಾಗಬೇಕು ಇದಾಗಬೇಕು ಅಂತ. ಡ್ಯಾನ್ಸ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಲೈಕ್ ಒಂದೇ ಇದ್ದಿದ್ದು ಏನಂದರೆ ಆರ್ಟ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ. ಆ್ಯಕ್ಟರ್ ಅಂತಲ್ಲ, ಆರ್ಟ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಎನಿಥಿಂಗ್ ಆ ಥರ ಇತ್ತು. ಅದು ಮುಂದೆ ಹೋಗಿ ಆ್ಯಕ್ಟಿಂಗ್ ಅನ್ನೋ ಇಲ್ಲಿಗೆ ಸ್ಟೇ ಆಯಿತು. ಸೊ ಇವಾಗ ಅದೇ ಮಾಡ್ತಾ ಇದ್ದೀನಿ. ಮೊದಲು ಅಂದ್ಕೊಂಡಿರಲಿಲ್ಲ, ಒಬ್ವಿಯಸ್ಲಿ ನಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಫಿಲ್ಮ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಬೇರೆ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಅದೆಲ್ಲ ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ. ಅಂಥ ಸೂಪರ್ ಪರ್ಸ್ನಾಲಿಟಿ, ಒಂದು ಒಳ್ಳೆ ಹ್ಯಾಂಡ್ಸಮ್ ಆ ಥರ ಎಲ್ಲ ಇದ್ದರೆ ಓಕೆ. ನಾನು ಆ ಥರ ಎಲ್ಲ ಥಿಂಕೆಲ್ಲ ಮಾಡಿರಲಿಲ್ಲ. ನಾನು ಏನು ಲೈಕ್ ನಾರ್ಮಲ್ ಒಂದು ಆ್ಯಾವ್ರೇಜ್ ಹುಡುಗ, ಹೀರೋ ಎಲ್ಲ ಆಗೋದು ಅದೆಲ್ಲ ದೂರದ ಮಾತು ಅಂತಲೇ ಇತ್ತು. ಬಟ್ ಈ ಥರ ಆಗ್ತಾ ಇಟ್ಸ್ ಬೀನ್ 14 years ಆಫ್ ಸ್ಟ್ರಗಲ್. ಸೊ ಆ ಥರ ಇಲ್ಲಿ ತನಕ ಬಂದಿದ್ದೀನಿ, ನೋಡಬೇಕು. ಸೊ ಈಗ ಸೀರಿಯಲ್ ಆದಮೇಲೆ ಮೂವಿ ಆದಮೇಲೆ ನೀವೇ ಡೈರೆಕ್ಷನಿಗೆ ಇಳಿತೀರಾ? ಆ ಥರ ಏನಾದ್ರು ಇದೆಯಾ ಐಡಿಯಾ? ಅಲ್ಲ, ಫಿಲ್ಮ್ ಮೇಕಿಂಗ್ ನನಗೆ ಮೊದಲಿಂದ ಇಂಟ್ರೆಸ್ಟ್ ಇರುವಂಥ ವಿಷಯನೇ. ಆ್ಯಕ್ಟಿಂಗ್ ಹೋಗೋದ್ರಿಂದ ಮೊದಲು ಡೈರೆಕ್ಷನ್ನೇ ಮಾಡಬೇಕು ಅಂತಲೇ ಇದ್ದಿದ್ದು ನಾನು. ಶಾರ್ಟ್ ಫಿಲ್ಮ್ಸು, ವಿಡಿಯೋ ಆಲ್ಬಮ್ಸ್ ಎಲ್ಲ ಡೈರೆಕ್ಷನ್ ಮಾಡ್ತಾ ಇದ್ದೆ. ಬಟ್ ನಾಟ್ ಇನ್ ನಿಯರ್ ಫ್ಯೂಚರ್, ಈ ಹತ್ತಿರದಲ್ಲಿ ನಾನೇನು ಅದಕ್ಕೆ ಕೈ ಹಾಕೋ ಪ್ರಶ್ನೆ ಇಲ್ಲ. ಇನ್ನೊಂದು ಮೇ ಬಿ 10 years ನಾನು ಓದಬೇಕು, ತುಂಬ ಓದಬೇಕು, ತುಂಬ ಫಿಲ್ಮ್ಸ್ ನೋಡಬೇಕು, ಇನ್ನೂ ತುಂಬ ಕಲಿಬೇಕು. ಆ್ಯಕ್ಟಿಂಗ್ ಮಾಡ್ತಾ ಇರೋದ್ರಿಂದ ಒಬ್ವಿಯಸ್ಲಿ ನನಗೆ ಕೆಲವೊಂದು ವಿಷಯಗಳು ಗ್ರಹಿಸ್ಲಿಕ್ಕೆ ಸಿಗ್ತಾ ಇದೆ. ತುಂಬ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೂರಜ್ ಶೆಟ್ಟಿ ಆಗಿರಲಿ, ಕನ್ನಡ ಫಿಲ್ಮ್ ಇದ್ದ ಅಶೋಕ್ KS, ಚೇತನ್ ಮುಂಡಾಡಿ, ರಮಣನ್ ನಾಯ್ಕ್, ಹಾಗೆಯೇ ತುಂಬ ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ, ವಿಸ್ಮಯ್ ವಿನಾಯಕ್. ಸೊ ಆ ಥರ ಇರೋದ್ರಿಂದ ಕನ್ನಡದಲ್ಲಿ ಕೆಲವೊಂದೆಲ್ಲ ಡೈರೆಕ್ಟರ್ಸ್ ಜೊತೆ, ವಿನು ಬಳಂಜ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ರಂಗನಾಥ್ ಪಾರ್ಥ ಸರ್ ಅಂತ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಸು. ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದ್ರಿಂದ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಸೊ ಐಮ್ ಥಿಂಕಿಂಗ್ ಇನ್ನೊಂದು 10 ವರ್ಷ ಕಲಿಯೋಣ, ಆ್ಯಕ್ಟಿಂಗ್ ಮಾಡ್ತಾ ಕಲಿಯೋಕ್ಕೆ ಸಿಗುತ್ತೆ. ಸೊ ಕಲಿತು ಇನ್ನೂ ಓದಬೇಕು, ತುಂಬ ಇದೆ. ಅದೆಲ್ಲ ಮಾಡಿ ಡಿರೆಕ್ಷನ್ ಅಂದರೆ ಅದು ತುಂಬ ದೊಡ್ಡ ಜವಾಬ್ದಾರಿ. ಕ್ಯಾಪ್ಟನ್ ಆಫ್ ಶಿಪ್ ಅಂತಾರೆ, ಎಲ್ಲನೂ ಗೊತ್ತಿರಬೇಕು, ಎಲ್ಲನೂ ಅಂದರೆ ಇಟ್ಸ್ ವೆರಿ ಬಿಗ್ ಥಿಂಗ್. ಅದಕ್ಕೆ ನನಗೆ ಇವಾಗಲೇ ಅದ್ರ ಕಡೆ ಹೋಗಬೇಕು ಅಂತ ಇಲ್ಲ. ಇನ್ನು ಕಲಿತು ಪ್ರಿಪೇರ್ ಆಗಿ ಆಮೇಲೆ ಮಾಡೋದಾದರೆ ಲೆಟ್ಸ್ ಗಿವ್ ಅವರ್ 100% ಅಂತ. ದಟ್ಸ್ ವಾಟ್. ಇವಾಗ ಸಣ್ಣ ಇರಬೇಕಾದ್ರೆ ನೀವು ಅನಂತ್ ನಾಗ್ ಅವರನ್ನ, ಹಾಗೆ ಸಾಯಿ ಕುಮಾರ್ ಅವರನ್ನ ಟಿವಿಯಲ್ಲಿ ನೋಡಿರ್ತೀರಾ. ಈಗ ಅವ್ರ ಜೊತೆನೇ ಆ್ಯಕ್ಟಿಂಗ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿದೆ, ಹೇಗೆ ಆ ಎಕ್ಸ್ಪೀರಿಯನ್ಸ್? ಹೌದು, ಅದು ಏನಾಗುತ್ತೆ, ಮೊದಲು ನಮಗಿರುತ್ತೆ ಚಿಕ್ಕವನಿರುವಾಗ ನಾನು ಅವ್ರದ್ದೆಲ್ಲ ನೋಡ್ತಾ ಇದ್ದೆ ವಿಡಿಯೋಸ್, ಫಿಲ್ಮ್ಸ್ ನೋಡುವಾಗ ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ. ಸಿಕ್ಕಾಗ ಅದು ಏನೋ ನನಗೆ ಆ ಥರ ಏನು ಫೀಲಿಂಗ್ ಗೊತ್ತಾಗಲಿಲ್ಲ. ಟು ದ ಫ್ಲೋ ನಾನು ಹೋಗ್ಬಿಟ್ಟೆ. ಆ್ಯಂಡ್ ಆ್ಯಕ್ಟ್ ಮಾಡಿ ಬಂದಾದ್ಮೇಲೆ ನಮ್ಗೆ ಗೊತ್ತು, ಅಯ್ಯೋ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಸಿಕ್ತಲ್ಲ. ಚಿಕ್ಕವನಿರುವಾಗ ಅವ್ರನ್ನ ಅಡ್ಮೈರ್ ಮಾಡ್ತಾ ಇದ್ವಿ ನಾವು, ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಅದೊಂದು ಒಳ್ಳೆ ಫೀಲಿಂಗ್ ಅದು.
ಆ್ಯಂಡ್ ಇನ್ನು ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಮಾಡುತ್ತೆ. ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಬೇಕು ಅಂದರೆ ಅವರು ಆಬ್ವಿಯಸ್ಲಿ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ನಾವು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಯಾವ ರೀತಿ ಮಾಡ್ಬೋದು ಅವ್ರನ್ನ ನೋಡಿ ಕಲಿಯುವಂಥದ್ದು ಅಥವಾ ಅವ್ರ ಜೊತೆ ವರ್ಕ್ ಮಾಡುವಾಗ ಕಲಿಯುವಂಥದ್ದು ತುಂಬ ಇರುತ್ತೆ. ಸೊ ಅವರನ್ನ ನೋಡಿ ನೋಡಿ ಕಲಿತಾ ಇದ್ದೀರಾ ನೀವು, ಅವ್ರ ಥರನೇ ಆಗಬೇಕು ಅಂತ ಹೇಳಿ. ಮೊದಲಿಂದ ನಾನು ಮಾಡಿರೋದು ಹಾಗೆ. ಯಾರು ಫಾರ್ಮಲ್ ಸ್ಕೂಲ್ ಎಜುಕೇಷನ್ ಬಿಟ್ಟು ಅದು ಫಾರ್ಮಲ್ ಆಗಿ ನಾನು ಯಾರ ಹತ್ರ ಏನೂ ಕಲ್ತಿಲ್ಲ. ಎಲ್ಲನೂ ನೋಡಿ ಅಬ್ಸರ್ವ್ ಮಾಡಿ ವಿಡಿಯೋ ನೋಡಿ ಆ ಥರನೇ ಮಾಡಿರೋದು. ಇವಾಗ ಕಲಿಯೋಕ್ಕೆ ಶುರು ಮಾಡಿದ್ದೀನಿ. ಇವಾಗ ಕೆಲವೊಂದೆಲ್ಲ ಕ್ಲಾಸಿಗೆ ಸೇರ್ತಾ ಇದ್ದೀನಿ, ಡ್ಯಾನ್ಸು, ಮಾರ್ಷಲ್ ಆರ್ಟ್ಸು. ಮೊದಲೆಲ್ಲ ಇದೆ ನೋಡಿ ವಿಡಿಯೋಸ್ ನೋಡಿ ಮಾಡ್ತಾ ಇದ್ದೀನಿ. ಸೊ ಅದು ನೋಡಿ ಕಲಿಯುವಂಥದ್ದು ನಂಗೆ ಮೊದಲಿಂದ ಇದ್ದಿದ್ದರಿಂದ ದ್ಯಾಟ್ಸ್ ವಾಟ್ ಅಲ್ವಾ. ಇವಾಗ ನಮ್ಮ ಮಿರರ್ ಇಮೇಜ್ ಶೋನ ಒಂದು ಎಕ್ಸೈಟ್ಮೆಂಟ್ ರೌಂಡ್ ಅಂದರೆ ರ್ಯಾಪಿಡ್ ರೌಂಡ್ ಅಂತ ಹೇಳಿ. ನಿಮಗೆ ಎಕ್ಸೈಟ್ಮೆಂಟ್ ನಮಗೆ ಪ್ಲೀಸ್ ಸ್ವಲ್ಪ ನಾನು ಕ್ವಶನ್ಸ್ ಕೇಳ್ತೇನೆ, ಅದಕ್ಕೆ ನೀವು ಆನ್ಸರ್ ಫಟಾಫಟ್ ಹೇಳ್ತಾ ಹೋಗಬೇಕು. ಸೊ ಆರ್ ಯು ರೆಡಿ ಫಾರ್ ದಿಸ್? ಓಕೆ, ಲೆಟ್ ಮಿ ಆಸ್ಕ್ ದ ಕ್ವಶನ್ ನೌ. ವಿಚ್ ಇಸ್ ಯುವರ್ ವರ್ಸ್ಟ್ ರೂಮರ್ ಅಬೌಟ್? ವರ್ಸ್ಟ್ ರೂಮರ್ ಮೇ ಬಿ ಅದು ಕೆಲವೊಂದು ಶಾಕ್ ಅಂದರೆ ಪೃಥ್ವಿ ಎಂಬರ್ ಭಯಂಕರ ಅಹಂಕಾರ, ಅದು ಒಂದು ವರ್ಸ್ಟ್ ರೂಮರ್ ಇದೆ ಕೆಲವರಿಗೆಲ್ಲ. ಆಮೇಲೆ ಅವ್ರು ನನ್ನ ಬಗ್ಗೆ ಗೊತ್ತಾದ್ಮೇಲೆ ಇಲ್ಲ ಮಾರೆ ಆ ಥರ ಇರುತ್ತೆ, ಅದೊಂದು ವರ್ಸ್ಟ್ ರೂಮರ್. ಆ್ಯಂಡ್ ಅದು ಬಿಟ್ಟು ಅಂಥ ವರ್ಸ್ಟ್ ರೂಮರ್ ಏನು ಅಂತ ಇಲ್ಲ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಯುವರ್ ವೈಲ್ಡೆಸ್ಟ್ ಫ್ಯಾಂಟಸಿ? ವೈಲ್ಡೆಸ್ಟ್ ಫ್ಯಾಂಟಸಿ ಅಂತೆಲ್ಲ, ಬಟ್ ನನ್ನ ಫ್ಯಾಂಟಸಿ ಏನಂದರೆ ನನಗೆ ವರ್ಲ್ಡ್ ನೋಡಬೇಕು ಅಂತ. ಕೆಲವೊಂದು ವರ್ಲ್ಡ್ ಟೂರ್ ಅನ್ನೋದಕ್ಕಿಂತ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ವರ್ಲ್ಡಲ್ಲಿ ಎಲ್ಲ ಏನಿದೆ ಅದನ್ನೆಲ್ಲ ನೋಡಬೇಕು, ಅಲ್ಲಿ ಹೋಗಬೇಕು, ಅಲ್ಲಿ ಇರಬೇಕು ಅನ್ನೋ ಒಂದು ಆಸೆ. ಸೊ ಅದೇ ಒಂದೇ ಫ್ಯಾಂಟಸಿ ಇರೋದು, ತುಂಬ ದೊಡ್ಡದು. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಕಾಫಿ ವಿತ್ ಕತ್ರಿನಾನ ರಶ್ಮಿಕಾ ಮಂದಣ್ಣ? ಓಕೆ, ನೋ ಪ್ರಾಬ್ಲಮ್ ನನಗೆ. ಓಕೆ, 3 things no one knows about you. 3 things no one knows about me. ಒಂದನೇದು ಮೇ ಬಿ ಐ ಆಮ್ ರಿಯಲಿ ಅಫ್ರೇಡ್ ಆಫ್ ಮೈಕ್. ಎಲ್ಲರೂ ಅನ್ಕೋತಾರೆ ಮೈಕ್ ಅಂದರೆ ಇವನಿಗೆ ಭಾಳ ಇಷ್ಟ ಅಂತ, ಬಟ್ ಆ್ಯಕ್ಚುಲಿ ಐ ಆಮ್ ರಿಯಲಿ ಅಫ್ರೇಡ್ ಆಫ್ ಇಟ್. ಸೆಕೆಂಡ್ ಥಿಂಗ್ ಏನು ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋದು ಆಲ್ಮೋಸ್ಟ್ ನಮ್ಮದು ಪ್ರಾಬ್ಲಮ್ ಅಂದರೆ ಓಪನ್ ಬುಕ್, ಎಲ್ಲರ ಹತ್ರ ಒಂದೊಂದು ವಿಷಯ ಹೇಳ್ತಾನೆ ಇರ್ತೀನಿ. ಸೊ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಆ ಥರದ್ದು ಏನೂ ಇಲ್ಲ. ಮೇ ಬಿ ಪೀಪಲ್ ಲೈಕ್ ನಾನು ಮಾಡೋ ಸ್ಟಂಟ್ಸು ಎಲ್ಲ ನೋಡಿ ಇವನು ತುಂಬ ಅಡ್ವೆಂಚರರ್ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಆ್ಯಕ್ಚುಲಿ ನಾನಲ್ಲ, ನಾನು ಸ್ವಲ್ಪ ಹೆದರ್ಬುಕ್ಲಾನೆ. ಆ್ಯಂಡ್ ಇನ್ನೊಂದು ಥರ್ಡ್ ಥಿಂಗ್ ಈಸ್ ಲೈಕ್ ನನಗೆ ಫೋಬಿಯಾ ಇದೆ ಲೈಟ್ನಿಂಗ್. ಅದು ತುಂಬ ಜನರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಹೌದು, ತುಂಬ ದೊಡ್ಡ ಫೋಬಿಯಾ ಇದೆ ನನಗೆ ಲೈಟ್ನಿಂಗ್. ದೋಸ್ ಆರ್ 3 things which people might not know. Other than that ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ. ಓಕೆ, ಯು ಆರ್ ಗುಡ್ ಇನ್? ಐ ಆಮ್ ಗುಡ್ ಇನ್ ವಾಟ್ ಮೇಕಿಂಗ್ ಪೀಪಲ್ ಹ್ಯಾಪಿ ಅನ್ಕೋತೀನಿ. ನನ್ನ ಸುತ್ತ ಇರೋರನ್ನ ನಾನು ಹ್ಯಾಪಿಯಾಗಿ ನೋಡೋಕೆ ನನಗಿಷ್ಟ. ಸೊ ಅದನ್ನೇ ನಾನು ಮಾಡೋಕ್ಕೆ ಟ್ರೈ ಮಾಡೋದು. ಓಕೆ, ಬ್ಯಾಡ್ ಇನ್? ಸೇಮ್ ಥಿಂಗ್. ಓಕೆ, ಅವ್ನು ಗೊತ್ತು ಎಲ್ಲರನ್ನ ಹ್ಯಾಪಿ ಮಾಡ್ಕೊಳ್ಳೋಕೆ ಹೋಗಿ ನಾನು ತುಂಬ ಪ್ರಾಬ್ಲಮ್ ಸಿಕ್ಕಾಕೋತೀನಿ. ಆಲ್ರೈಟ್, ರಿಯಾಕ್ಟ್ ಟು ದಿಸ್ ಒನ್ ವರ್ಡ್, ಮ್ಯಾರೇಜ್. ಸ್ವಲ್ಪ ದಿನದಲ್ಲೇ. ಯಾ, ಓಕೆ. ಅವಾರ್ಡ್ ಏನು ಹೇಳೋದು, ಒಂದು ರೀತಿಲಿ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಅವಾರ್ಡ್ ಪಡ್ಕೊಳ್ಳೋಕ್ಕೆ ಏನೇನೋ ಕಷ್ಟಗಳನ್ನು, ಏನೇನೋ ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗುತ್ತೆ. ರೀಸೆಂಟಾಗಿ ಅವಾರ್ಡ್ ಸಿಕ್ಕಾಗ ಖುಷಿ ಆಯಿತು. ಸೊ ಅವಾರ್ಡ್ ಮೇ ಬಿ ಫಾರ್ ಮೀ ಇಸ್ ಮೋಟಿವೇಶನ್. ಓಕೆ, ಬೀಯಿಂಗ್ ಹ್ಯೂಮನ್ ಇಸ್ ಲವ್ ಎವ್ರಿವನ್. ರಕ್ಷಿತ್ ಶೆಟ್ಟಿ ಆರ್ ಯಶ್, ಹೂ ಇಸ್ ಯುವರ್ ಫೇವ್ರೆಟ್ ಆಕ್ಟರ್? ಬೋತ್ ಆರ್ ಗುಡ್ ಇನ್ ದೇ ಓನ್ ಟರ್ಮ್ಸ್. ಫೇವ್ರೆಟ್ ಆಕ್ಟರ್ ಅಂತ ಹೇಳೋಕ್ಕಾಗಲ್ಲ. ಇಬ್ರು ಲೈಕ್ ರಕ್ಷಿತ್ ಇಸ್ ಗುಡ್ ಇನ್ ಇಸ್ ಓನ್ ವೇ, ಯಶ್ ಇಸ್ ಗುಡ್ ಇನ್ ಇಸ್ ಓನ್ ವೇ. ಇಬ್ರದ್ದು ಒಂದೊಂದು ಜಾನರ್ ಇದೆ. ರಕ್ಷಿತ್ ಒಂದು ಟೈಪ್ ಆಫ್ ಫಿಲ್ಮ್ ಮಾಡ್ತಾರೆ, ಯಶ್ ಒಂದು ಟೈಪ್ ಆಫ್ ಫಿಲ್ಮ್ ಮಾಡ್ತಾರೆ. ಇಬ್ರು ಕೂಡ ಒಳ್ಳೆ ಪರ್ಫಾರ್ಮರ್ಸ್. ಸೊ ಇಬ್ಬರಲ್ಲಿ ಒಬ್ಬರ ಹೆಸರು ಹೇಳೋದು ನಾಟ್ ಗುಡ್, ಐ ಥಿಂಕ್. ದಿಸ್ ಇಸ್ ಅ ಫನ್ ಸೆಗ್ಮೆಂಟ್. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್. ವಾಟ್ ಇಸ್ ದ ಒನ್ ಥಿಂಗ್ ಯು ಲವ್ ಅಬೌಟ್ ಮೂವಿ? ಒನ್ ಥಿಂಗ್ ವಿಚ್ ಐ ಲವ್ ಅಬೌಟ್ ಮೂವಿ ಇಸ್ ನಮ್ಮನ್ನು ಎಲ್ಲರನ್ನ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸಿಗೆ ಕರ್ಕೊಂಡು ಹೋಗುತ್ತೆ. ಡಿಫ್ರೆಂಟ್ ಲೆವೆಲ್ ಆಫ್ ಭಾವನಾತ್ಮಕ ಇದನ್ನು ಚೇಂಜ್ ಮಾಡುತ್ತೆ. ಜನರ ಮೂಡನ್ನು ಚೇಂಜ್ ಮಾಡುವಂಥ ಶಕ್ತಿ ಅಥವಾ ಜನರಿಗೆ ಒಂದು ಏನೋ ಒಂದು ಪರ್ಸ್ಪೆಕ್ಟಿವನ್ನು ಕೊಡುವಂಥ ಶಕ್ತಿ ಮೂವಿಗಿದೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಲವ್ ಅಬೌಟ್. ಓಕೆ, ವೆರ್ ಇಸ್ ಯುವರ್ ಎಕ್ಸ್ ಗರ್ಲ್ ಫ್ರೆಂಡ್ಸ್? ಈಸ್ ದೇ ಆರ್? ಕೆಲವರೆಲ್ಲ ಟಚಲ್ಲಿ ಇದ್ದಾರೆ, ಕೆಲವರೆಲ್ಲ ಟಚಲ್ಲಿ ಇಲ್ಲ, ಅಷ್ಟೇ. ಯಾರ ಜೊತೆ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳಬೇಕು? ಸಂಯುಕ್ತ ಹೆಗ್ಡೆ, ರಕ್ಷಿತ್ ಶೆಟ್ಟಿ, ಪಾರುಲ್ ಯಾದವ್ ಸ್ವಲ್ಪ ಹೈಟ್ ಇದ್ದಾರೆ, ದರ್ಶನ್. ರುಚಿತಾ ರಾಮ್,
ರಚಿತಾ ರಾಮ್, ಪುನೀತ್ ರಾಜ್ಕುಮಾರ್. ಓಕೆ. ಪೃಥ್ವಿ ಅಂಬರ್ ಎಲ್ಲರ ಜೊತೆ. ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ತುಂಬಾನೇ ಆಕ್ಟಿವ್ ಅಂತ ಹೇಳಿ ಕೇಳಿದ್ದೀನಿ ನಾನು. ಸೊ ಅದರದ್ದು ಏನು? ಸೋಷಿಯಲ್ ನೆಟ್ವರ್ಕ್ ಆಬ್ವಿಯಸ್ಲಿ ಒಂದು ರೀತಿಲಿ ನಾನು ಬಿಡಬೇಕು ಅಂತ ಇದ್ದೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಸುಮ್ಮನೆ ತೆಗೆದು ನೋಡ್ತಾ ಇರ್ತೀನಿ ಪೋಸ್ಟು. ಐ ಫೀಲ್ ಇಟ್ ಇಸ್ ಲೈಕ್ ಏನೋ ಸೈಕಲಾಜಿಕಲಿ ನಮ್ಮನ್ನು ಅದು ಭಾಳ ಎಫೆಕ್ಟ್ ಮಾಡುತ್ತೇನೋ. ಒಳ್ಳೆ ರೀತಿಲಿ ಯೂಸ್ ಮಾಡ್ಕೋಬೋದು. ಫಾರ್ ಎನ್ ಆ್ಯಕ್ಟರ್ ಮಾರ್ಕೆಟಿಂಗ್ ಮಾಡ್ಬೋದು ನಮ್ಮ ಫಿಲ್ಮ್ಸ್ನ, ನಮ್ಮನ್ನು ನಾವು. ನನ್ನನ್ನು ನಾನು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಭಾಳ ಸ್ವಲ್ಪ ಹಿಂದೆ, ಅದು ಯಾಕೋ ಗೊತ್ತಿಲ್ಲ, ಇನ್ನು ಕಲಿಬೇಕೇನೋ. ಬಟ್ ಎಲ್ಸ್ ಇನ್ ದ್ಯಾಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾರ್ ಅ ವೈಲ್, ದಿನದಲ್ಲಿ ಒಂದ್ಸರಿ ನೋಡಿದ್ರೆ ಒಳ್ಳೇದು ಅನ್ಕೋತೀನಿ. ನಾನು ನೋಡ್ತೀನಿ ಅಂತ ಹೇಳಲ್ಲ, ನಾನು 24 ಗಂಟೆ ನೋಡ್ತಾ ಇರ್ತೀನಿ. ಸೊ ಐ ಫೀಲ್ ಇಟ್ ಇಸ್ ಏನು ಹೇಳೋದು, ತುಂಬ ಟೈಮ್ ಅದರಲ್ಲಿ ಹಾಕಿದ್ರೆ ಐ ಮೀನ್ ಇಟ್ಸ್ ಗೋನ ರಿಯೂನಸ್. ಸೊ ಅದು ಮೇ ಬಿ ದಟ್ ಈಸ್ ಒನ್ ಥಿಂಗ್. ನಾನು ಮೊದಲಿಂದ ಥಿಂಕ್ ಮಾಡ್ತಿದ್ದೆ ಅದನ್ನು ಹೊರಗೆ ಬರಬೇಕು ಅಂತ. ಬಟ್ ಅದೇನು ಸೈಕಲಾಜಿಕಲ್, ಈ ಫೋನಿಗೆ ಕೈ ಹೋಗುತ್ತೆ, ನೋಡ್ತಾ ಇರ್ತೀವಿ, ಏನು ನೋಡ್ತಾ ಇರ್ತೀವಿ, ಏನು ಪೋಸ್ಟ್ ನೋಡ್ತಾ ಇರ್ತೀವಿ ನಮಗೆ ಗೊತ್ತಿರಲ್ಲ. ಗುಡ್ ಇನ್ ಅ ವೇ, ಬ್ಯಾಡ್ ಇನ್ ಅ ವೇ, ದಟ್ಸ್ ವಾಟ್. So I heard that you're a good singer. Can you sing for us some 2 lines? Another worst rumor. ನಾನು ಗುಡ್ ಸಿಂಗರ್ ಅಂತ ಏನಿಲ್ಲ, ಬಾತ್ರೂಮ್ ಸಿಂಗರ್. ಬಟ್ ಕೆಲವೊಂದು ಆಲ್ಬಮ್ಸ್ ಅದು ಇದು ಮತ್ತೆ ಶೋಸ್ ಎಲ್ಲ, ಲೈವ್ ಶೋಸ್ ಎಲ್ಲ ಹಾಡ್ತಾ ಇದ್ದೆ. ಬಟ್ ಓಕೆ. मेरे गागा मगसाने मेरे परगर नी सासा ये मोह मोह के धागे तेरे उंगलियों से जाऊंजे कोई टोह टोह ना लागे किस तरह गिरहा ये सुलझे. ಬಾತ್ರೂಮ್ ಸಿಂಗರ್ ಅಂತ ನೀವೇ ಹೇಳ್ತಾ ಇದ್ದೀರಾ, ಆದ್ರೆ ಎಲ್ರಿಗೂ ಗೊತ್ತಾಯ್ತು ಇವತ್ತು ಇವರು ಪ್ರೊಫೆಷನಲ್ ಸಿಂಗರ್ ಅಂತ ಹೇಳಿ ಇವರು ಸಾಬೀತ್ ಮಾಡಿಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ಯುವರ್ ಫೈರ್ ರೌಂಡ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದು ಫಸ್ಟ್ ಟೈಮ್ ನಾವು ನಿಮ್ಮ ಇಂಟರ್ವ್ಯೂ ತಗೋತಾ ಇದ್ದೀವಿ. ಸೊ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮ್ಯಾಂಗ್ಳೂರ್ ಮಿರರ್ಗೂ ನನ್ನ ಪರವಾಗಿ ಆಲ್ ದಿ ವೆರಿ ಬೆಸ್ಟ್. ಇದೇ ರೀತಿ ನಾನು ಅಂತಲ್ಲ, ತುಂಬ ಜನ ಟ್ಯಾಲೆಂಟ್ಸ್ ಮಂಗಳೂರಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಫೀಚರ್ ಮಾಡಿ ಅವ್ರಿಗೆ ಇನ್ನಷ್ಟು ಏನು ರೀಚ್ ಆಗೋದಕ್ಕೆ ಅಥವಾ ಅವರ ಪ್ರತಿಭೆನ ಗುರುತಿಸೋದಕ್ಕೆ ನೀವು ಹೆಲ್ಪ್ ಮಾಡ್ತಾ ಇರಿ. ಇದೇ ರೀತಿ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.